ನಮಸ್ಕಾರ, ಸ್ಪೋರ್ಟ್ಸ್ ಸ್ಟಾರ್ ಮಾತುಕತೆಗೆ ಸ್ವಾಗತ. ಈ ದಿವಸದ ನಮ್ಮ ಸ್ಪೋರ್ಟ್ಸ್ ಸ್ಟಾರ್ ರಜತ್ KR. ನಾನು ಈ ಒಂದು ಮಾತುಕತೆಗೆ ರಜತ್ KR ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ರಜತ್ ಅವರೇ ನಮಸ್ಕಾರ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಎಸ್, ರಜತ್ ಅವರು ಕರ್ನಾಟಕ ಬಾಸ್ಕೆಟ್ಬಾಲ್ ಟೀಮನ್ನು ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಆಟಗಾರ. ಇವತ್ತು ಅವರು ತನ್ನ ಒಂದು ಬಾಸ್ಕೆಟ್ಬಾಲ್ ಜರ್ನಿಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಕರ್ನಾಟಕ ಟೀಮನ್ನು ಪ್ರತಿನಿಧಿಸ್ತಾ ಇರುವ ಸಂದರ್ಭದಲ್ಲಿ ಅವರು ಅನೇಕ ರಾಷ್ಟ್ರೀಯ ಮಟ್ಟದ ಟೂರ್ನಿಗಳಲ್ಲಿ ಮುಖ್ಯವಾಗಿ ರೆಡ್ ಬುಲ್, ಆಮೇಲೆ 3BL, ಆಮೇಲೆ ರಾಷ್ಟ್ರೀಯ ಕೂಟವನ್ನು ಕೂಡ ಸ್ಪರ್ಧಿಸಿದವರು. ಅವರ ಹತ್ರ ಅನೇಕ ವಿಚಾರಗಳು ಕ್ರೀಡೆ ಬಗ್ಗೆ, ಅದರಲ್ಲಿ ಕೂಡ ಬಾಸ್ಕೆಟ್ಬಾಲ್ ಬಗ್ಗೆ ಮಾತಾಡಲಿಕ್ಕೆ ಇದೆ. ಅವರು ಬೆಂಗಳೂರಿನ CMR NPS ಇನ್ಸ್ಟಿಟ್ಯೂಟ್ನಲ್ಲಿ ಇಂಜಿನಿಯರಿಂಗ್ ಪದವೀಧರರು ಕೂಡ ಹೌದು, ಮತ್ತು ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ಬನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಎಸ್, ನಾನು ರಜತ್ ಅವರೇ ನಿಮ್ಮನ್ನು ಈ ಒಂದು ಮಾತುಕತೆಗೆ ಆಹ್ವಾನಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವತ್ತೂ ಕೂಡ ಇರುವಂಥ ಪ್ರಶ್ನೆ ನಮ್ಮಲ್ಲಿ ಎಲ್ಲರಿಗೂ ಸ್ಕೂಲಲ್ಲಿ ನೀನು ಯಾವುದಕ್ಕೆ ಸೇರ್ತಿ ಸ್ಪೋರ್ಟ್ಸಲ್ಲಿ ಅಂತ ಕೇಳಿದಾಗ ನಾನು ಕ್ರಿಕೆಟ್ಗೆ ಸೇರ್ತೇನೆ ಅಂತ ಮಕ್ಕಳು ಇಷ್ಟಪಡುವಂಥದ್ದು. ಪೇರೆಂಟ್ಸ್ ಕೂಡ ನನ್ನ ಮಗ ಒಬ್ಬ ಅಥವಾ ಮಗಳು ಕ್ರಿಕೆಟ್ ಸ್ಟಾರ್ ಆಗಲಿ ಅಂತ. ಸೊ ನೀವು ಯಾವ ಸಂದರ್ಭದಲ್ಲಿ ಬಾಸ್ಕೆಟ್ಬಾಲನ್ನು ಚೂಸ್ ಮಾಡಿದ್ರಿ? ಯಾರ ಪ್ರೇರಣೆ? ಯಾವತ್ತು ನಿಮಗೆ ಅಲ್ಲ ನಾನು ಒಬ್ಬ ಬಾಸ್ಕೆಟ್ಬಾಲ್ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಟಿಕೊಂಡೇ ನೀವು ಈ ಒಂದು ಬಾಸ್ಕೆಟ್ಬಾಲ್ ಇದಕ್ಕೆ ಪ್ರವೇಶ ಮಾಡಿದರೆ? ಹೇಗೆ, ಯಾವ ರೀತಿ ಅದು? ಸೊ ಎಲ್ಲ ರೀತಿ ಥರನೇ ನಮ್ಮ ಸ್ಕೂಲಲ್ಲಿ ಕೂಡ ಕ್ರಿಕೆಟ್ ಆಡೋರು ಅಂತ ತುಂಬ ಜನ ಇದ್ದರು. ಹೌದು. ಆದರೆ ನಮ್ಮ ಸ್ಕೂಲಲ್ಲಿ ಕ್ರಿಕೆಟಿಗೆ ಅಷ್ಟು ಫೆಸಿಲಿಟಿ ಇರಲಿಲ್ಲ. ನಮ್ಮ ಸ್ಕೂಲಲ್ಲಿ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲಿಗೆ ಮಾತ್ರ ಸೆಪ್ರೇಟ್ ಗ್ರೌಂಡ್ ಇತ್ತು. ಓಕೆ ಓಕೆ. ಸೊ ಅದರಿಂದ ನಾನು CMR NPS ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಅಭಿನಂದನೆ ಸಲ್ಲಿಸಬೇಕು. ಹೌದು. ಸೊ ಅಂತ ಒಂದು ವ್ಯವಸ್ಥೆ ಸೌಲಭ್ಯವನ್ನು ಮಾಡಿದ್ದಕ್ಕಾಗಿ. ಹೌದು, ಓಕೆ, ಡೆಫಿನೆಟ್ಲಿ. ಸೊ ಆಮೇಲೆ ಕ್ರಿಕೆಟ್ ಆಡೋದು ನನ್ನ ಮನೆ ಹತ್ರ ನನ್ನ ಇದ್ದಿದ್ದ ಫ್ರೆಂಡ್ಸ್ ಎಲ್ಲರೂ ಕ್ರಿಕೆಟೇ ಆಡ್ತಿದ್ರು. ಸೊ ನಾನು ಶುರು ಮಾಡಿದ್ದು ಸ್ಪೋರ್ಟ್ಸ್, ಆಮೇಲೆ ಹೊರಗೆ ಹೋಗಿ ಆಡೋದಂಥದ್ದು ಕ್ರಿಕೆಟಿಂದಾನೆ. ಆದರೆ ಸ್ಕೂಲಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಬಾಸ್ಕೆಟ್ಬಾಲ್ ಟ್ರೈ ಮಾಡೋಕ್ಕೆ 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ. ಏನು ಅವಾಗ ಸ್ವಲ್ಪ ಹೈಟ್ ಇದ್ರಿ ಅಂತ ನಿಮ್ಮನ್ನು ಚೂಸ್ ಮಾಡಿದ್ರಾ? ಅಂದರೆ ನಾನು ಅಷ್ಟು ಹೈಟ್ ಇರಲಿಲ್ಲ. ನನ್ನ ಹೈಟ್ ಬಂದಿದ್ದು 12th ಆದಮೇಲೆ. ಓ ಹೌದಾ? ಸೊ ಅವಾಗ ನಾನು ರಿಲೇಟಿವ್ಲಿ ಶಾರ್ಟ್ ಅಂತಾನೆ ಸ್ಕೂಲಲ್ಲಿ. ಸೊ ಅದ್ರ ನನಗೆ ಚಾನ್ಸ್ ಸಿಕ್ಕಿತ್ತು. ಆದರೆ ನನಗೆ ಇಷ್ಟ ಆಗಿದ್ದು ಏನಂದರೆ, ನಮ್ಮದು ಒಂದು 5 years ಸೀನಿಯರ್ ಬ್ಯಾಚ್ ಅವಾಗ ಯಾರಿದ್ರು ಅವರು ತುಂಬ ಉತ್ತಮವಾದ ಆಟಗಾರರು ಆವಾಗಿನ ಕಾಲದಲ್ಲಿ. ಸೊ ಅದನ್ನ ನೋಡೋದು ನಮಗೆ ಅದು ನೋಡೋದ್ರಲ್ಲಿ ಎಷ್ಟು ಸಂತೋಷ ಸಿಗ್ತಾ ಇತ್ತು. ಸೊ ಅದನ್ನ ನೋಡಿ ನೋಡಿ ಆಮೇಲೆ ಮನಸ್ಸಲ್ಲಿ ಆಡೋಕ್ಕೂ ಒಂಥರ ಇನ್ಸ್ಪಿರೇಷನ್ ಆಯಿತು. ಸೊ ಅದರಿಂದ ಚಾನ್ಸ್ ಸಿಕ್ತು ಅಲ್ಲಿ ಕೋಚಿಂಗ್ ಜಾಯ್ನ್ ಆಗೋಕ್ಕೆ. ಸೊ ಅಲ್ಲಿ ಜಾಯ್ನ್ ಆಗಿ ಆಮೇಲೆ ನಿಧಾನಕ್ಕೆ ಆಡೋಕ್ಕೆ ಕೂಡ ಚಾನ್ಸ್ ಸಿಕ್ತು. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ನೀವು ಮೊದಲು ಎದುರಿಸಿದಂಥ ಟೂರ್ನಿ ಯಾವುದು ರಜತ್ ಅವರೇ? ಸೊ ಮೊದಲು ಆಡಿದಂಥ ಟೂರ್ನಮೆಂಟ್ ನಂದು ಸ್ಕೂಲ್ ಟೂರ್ನಮೆಂಟೇ. ಓಕೆ. ಸೊ ಇಂಟರ್ ಸ್ಕೂಲಲ್ಲಿ ನಮ್ಮ ಸ್ಕೂಲಿಂದನೇ ಆರ್ಗನೈಸ್ ಮಾಡಿದಂಥದ್ದು ಬ್ಲೇಸಿಂಗ್ ಹೂಪ್ಸ್ ಅಂತ. ಸೊ ಅದು ನಾನು ಫಸ್ಟ್ ಟೈಮ್ ಆಡಿದ್ದು. ಸೊ ಅದು ನಾನು 11th ಅಲ್ಲಿ ಒಂದ್ಸಲ ಆಡಿದೆ, 12th ಅಲ್ಲಿ ಒಂದ್ಸಲ ಆಡಿದೆ. ಹೇಗಿತ್ತು ಅದನ್ನೇನಾದ್ರೂ ನೀವು ನೆನಪು ಮಾಡಿಕೊಳ್ಳೋದಿದ್ರೆ? ನೆನಪು ಮಾಡ್ಕೊಳ್ಳೋದಂದ್ರೆ ಅಷ್ಟು ಒಂದು ಸ್ವಲ್ಪ ಬಿಟರ್ ಸ್ವೀಟ್ ಮೆಮರಿನೇ. ಯಾಕಂದರೆ ನಾವು ಫೈನಲ್ಸಲ್ಲಿ ಸೋತಿದ್ದು 6 ಪಾಯಿಂಟಿಂದ. ಸೊ ಅದು ಮರೆಯೋದು ಕಷ್ಟ, ಫಸ್ಟ್ ಟೂರ್ನಮೆಂಟ್. ಆದರೆ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಆ ಒಂದು ಆರಂಭದ್ದು ಆಟ ಯಾವತ್ತಿಗೆ ಕೂಡ ನಾವು ಈಗ ಇಷ್ಟೇ ದೊಡ್ಡ ಇವೆಂಟಿಗೆ ಹೋದರೂ ಕೂಡ ಅದೊಮ್ಮೆ ಮೆಲುಕು ನೆನಪು ಇದ್ದೇ ಇರುತ್ತೆ. ಖಂಡಿತ. ಎಸ್, ಈಗ ನೀವು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಾಗ ಯಾವಾಗ ನೀವು ಮೊದಲ ಬಾರಿಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ರಿ? ಸೊ ನಾನು ಮೊದಲನೇ ಸಲ ಕರ್ನಾಟಕಕ್ಕೆ ಆಡಿದ್ದು 2018 ಓಕೆ. ಸೊ ನಂದು ಜರ್ನಿ ಒಂದು ಸ್ವಲ್ಪ ಆರ್ಥೋಡಾಕ್ಸ್ ಥರ. ನಾನು ಯಾವತ್ತೂ ಏಜ್ ಕ್ಯಾಟಗರಿಯಲ್ಲಿ ಎಲ್ಲಿ ರೆಪ್ರೆಸೆಂಟೇಷನ್ ಸಿಗಲಿಲ್ಲ, ಯಾಕಂದರೆ ನಂದು ಅಷ್ಟು ಟ್ಯಾಲೆಂಟ್ ಇರಲಿಲ್ಲ. ಓಕೆ ಓಕೆ. ಸೊ ನಾನು ಕಲ್ತಿದ್ದು ಲೇಟ್. ಸೊ ನನ್ನ ಡೆವಲಪ್ಮೆಂಟ್ ಕೂಡ ಲೇಟಾಗಿ ಆಗಿದ್ದು. ಸೊ ನಂದು ಸ್ಕೂಲ್ ಮುಗಿದು ಕಾಲೇಜಿಗೆ ಹೋದ ನಂತರ ನನ್ನ ಗೇಮ್ ತುಂಬ ಫ್ಲರಿಶ್ ಆಗಿದ್ದು. ಸೊ ಅದರಿಂದ ನಾನು ಅವಾಗ ಕಂಟಿನ್ಯೂ ಮಾಡಿ ನನಗೆ ರೆಪ್ರೆಸೆಂಟೇಷನ್ ಸಿಕ್ಕಿದ್ದು ಕರ್ನಾಟಕಕ್ಕೆ ಡೈರೆಕ್ಟ್ ಮೆನ್ಸ್ ಟೀಮಲ್ಲೇ. ಸೊ ನನ್ನ ಏಜ್ ಕ್ಯಾಟಗರಿಲಿ ಏನು ನಿಮಗೆ ಸಿಕ್ಕಿರಲಿಲ್ಲ? ಹೌದು, ನಾನು ಡೈರೆಕ್ಟಾಗಿ ಆಡಿದ ಮೆನ್ಸಲ್ಲೇ ಡೈರೆಕ್ಟಾಗಿ. ಸೊ ಅದು ನಾನು 2018 ಫಸ್ಟ್ ರೆಪ್ರೆಸೆಂಟೇಷನು. ಆ್ಯಂಡ್ ಸೊ ನಿಮಗೆ ಎಲ್ಲೋ ಅದು ಹರ್ಡಲ್ಸ್ ಅಂತ ಅನಿಸಿತಾ? ಯಾಕಂದರೆ ಏಜ್ ಕ್ಯಾಟಗರಿಯಲ್ಲಿ ಒಂದಷ್ಟು ರೆಪ್ರೆಸೆಂಟೇಟಿವ್ಸ್ ಸಿಕ್ಕಿದ್ದರೆ ಒಂದಷ್ಟು ಇವೆಂಟ್ಗಳು, ನ್ಯಾಷನಲ್ ಇವೆಂಟ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶಗಳಾಗ್ತಾ ಇತ್ತು. ಸೊ ನಿಮಗೆ ಆ ಒಂದು ಏಜ್ ಕ್ಯಾಟಗರಿಯಲ್ಲಿ ಸಿಗದೆ ಹೋದದ್ದು ಎಲ್ಲೋ ಒಂದು ಹರ್ಡಲ್ಸ್ ಆಗಿದೆ ಅಂತ ನಿಮಗೆ ಫೀಲ್ ಆಗ್ತಾ ಉಂಟಾ, ಅಥವಾ ಹೇಗೆ? ಆರ್ ಇಟ್ಸ್ ಮ್ಯಾನೇಜಬಲ್? ಹೇಗೆ ಅದು?
ಸೊ ಹರ್ಡಲ್ಸ್ ಅಂತ ಆ ಥರ ಇರಲಿಲ್ಲ, ಯಾಕಂದರೆ ನಾನು ಗೇಮ್ ಆಡೋದು ಜಸ್ಟ್ ಔಟ್ ಆಫ್ ಶ್ಯೂರ್ ಲವ್. ನನಗೆ ಇಷ್ಟ ಆಯ್ತು ಆಡೋದು, ನನಗೆ ಅದು ಗೇಮ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಅದರಿಂದ ನಾನು ಆಡ್ತಾ ಇದ್ದೆ. ಗೇಮ್ನ ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ ಅದು ಗೇಮ್ ಹೆಂಗೆ ನಡೆಯುತ್ತೆ, ಬಾಸ್ಕೆಟ್ಬಾಲ್. ಹೌದು, ಬೇರೆ ಎಲ್ಲ ಗೇಮ್ಗಿಂತ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮತ್ತು ತುಂಬ ಏನು ಏಕಾಗ್ರತೆ ಬೇಕಾಗುವಂಥ. ಹೌದು. ಸೊ ಆ ಥರ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ನಾನು ಆಡ್ತಿದ್ದೆ. ಸೊ ಆಡೋಕಾಲಕ್ಕೆ ನನಗೆ ಆ ಥರ ರೆಪ್ರೆಸೆಂಟೇಷನ್ ಆ ಥರ ಚಾನ್ಸ್ ಸಿಗಲಿಲ್ಲ. ಸೊ ಆದರೆ ನನ್ನ ಸ್ಟಡೀಸಲ್ಲಿ ಕೂಡ ಹಾಗೆ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಮನೆಯಲ್ಲಿ ಕೂಡ ನನಗೆ ಪೇರೆಂಟ್ಸಿಂದ ಪ್ರೆಷರ್, ಆಬ್ವಿಯಸ್ಲಿ ಲೈಕ್ ಎನಿ ಅದರ್ ಇಂಡಿಯನ್ ಸ್ಟೂಡೆಂಟ್, ಓದಬೇಕು ಅಂತ ಪ್ರೆಷರ್ ಇತ್ತು. ಸೊ ನಾನು ಹಾಗೆ ಎಜುಕೇಷನ್ ನೋಡ್ಕೊಂಡು ಮುಂದೆ ಬರಿತಾ ಇದ್ದೆ. ಸೊ ಆದರೆ ನನಗೆ ಕಾಲೇಜಲ್ಲಿ ಆ ಥರ ಚಾನ್ಸ್ ಸಿಕ್ಕಿದ್ಮೇಲೆ ಒಂದು ಸ್ವಲ್ಪ ಓಪನ್ ಆಗಿ ಆಡೋಕ್ಕೆ, ಫ್ರೀಯಾಗಿ ಗೇಮ್ ಫ್ಲರಿಶ್ ಆದಮೇಲೆ, ಆಮೇಲೆ ನಂದು 12th ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಕೋಚ್ ಕೂಡ ಯಾರಿದ್ರು, ಅವ್ರು ನನಗೆ ತುಂಬ ಕಾನ್ಫಿಡೆನ್ಸಲ್ಲಿ ನನಗೆ ಮೋಸ್ಟ್ ಬೂಸ್ಟ್ ಅಂದರೆ ಅವರಿಂದನೇ ಸಿಕ್ಕಿದ್ದು. ಅವ್ರ ಹೆಸರು ನರೇಶ್ ಸರ್ ಅಂತ. ಅವರು ಬೆಂಗಳೂರಲ್ಲಿ ಕೂಡ ಕರೆಂಟ್ಲಿ ಕೋಚ್ ಆಗಿದ್ದಾರೆ. ಸೊ ಅವರಿಂದ ನನಗೆ ಕಾನ್ಫಿಡೆನ್ಸಲ್ಲಿ ತುಂಬ ಬೂಸ್ಟ್ ಸಿಕ್ಕಿತ್ತು. ಸೊ ಅದರಿಂದ ಅಲ್ಲಿಂದ ನಾನು ಕಾಲೇಜಿಗೆ ಹೋದೆ. ಸೊ ಅಲ್ಲಿಂದ ನನಗೆ ಅಷ್ಟು ಬೇರೆಯವ್ರ ಮಾತಿಗೆ ಕಿವಿಗೆ ಅಷ್ಟು ಬೀಳ್ತಾ ಇರಲಿಲ್ಲ. ನನಗೆ ಆಡೋದು ಬೇಕಾಗಿದ್ದು ನಾನು ಆಡ್ತಾ ಇದ್ದೆ. ಸೊ ಆ ಥರದಿಂದ ನನ್ನ ಒಂದು ಸ್ವಲ್ಪ ಗೇಮ್ ಡೆವಲಪ್ ಆಯಿತು. ಓಕೆ 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 ಎಸ್. ಈಗ ಕರ್ನಾಟಕ ಟೀಮ್ಗೆ ಬಂದಾಗ ಅಥವಾ ಬಂದ ನಂತರ ನೀವು ಪಡೆದಂಥ ಅನುಭವಗಳು, ಅಥವಾ ನೀವು ಅಂದರೆ ಗೇಮ್ಸಲ್ಲಿ ನಿಮಗೆ, ಆಮೇಲೆ ನೀವು ಇಡೀ ನ್ಯಾಷನಲ್ ಇವೆಂಟ್ಗಳನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಿ. ಎಸ್, ಕರ್ನಾಟಕ ಟೀಮಿಗೆ ಬಂದ ನಂತರ ನಿಮಗೆ ಆದಂಥ ಅನುಭವಗಳು. ಸೊ ನನಗೆ ಕರ್ನಾಟಕ ಟೀಮಿಗೆ ಬಂದ ನಂತರ ಅನುಭವ ಅಂದರೆ, ಫಸ್ಟ್ ಟೈಮ್ ನಾನು ಆಡಿದಾಗ ಯಾರಿಗೂ ಗೊತ್ತಿರಲಿಲ್ಲ ನಾನು ಯಾರು ಅಂತ. ರಜತ್ ಯಾರು ಅಂತ ಗೊತ್ತಿರಲಿಲ್ಲ. ಹೌದು, ಯಾಕಂದರೆ ನನ್ನ ಯಾವ್ದು ಮುಂಚೆ ನೋಡಿರಲಿಲ್ಲ, ನಾನು ಯಾವುದು ಬೇರೆ ಕ್ಯಾಂಪಲ್ಲಿ ಇರಲಿಲ್ಲ. ಸೊ ಆದ್ರಿಂದ ಯಾರು ನೋಡಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಯಾರಿಗೂ ಗೊತ್ತಿರಲಿಲ್ಲ ಹೆಸರು ಏನು, ನಾನು ಹೆಂಗೆ ಆಡ್ತೀನಿ ಏನು ಅಂತ. ಸೊ ಅದು ನನಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗಿತ್ತು. ಸೊ ಯಾರಿಗೂ ನನ್ನ ಗೇಮ್ ಅಷ್ಟು ಈಸಿಲಿ ರೀಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನನಗೆ ಒಂದು ಸ್ವಲ್ಪ ಲಕ್ ಕೂಡ ಇತ್ತು ಆ ಕಡೆ, ಆ ಥರ ನೋಡಿದರೆ. ಸೊ ಅದರಿಂದ ನನಗೆ ಆ ಫಸ್ಟ್ ಟೈಮ್ ಸೆಲೆಕ್ಷನ್ ಸಿಕ್ಕಿತ್ತು. ಸೊ ಅದು ಒಂದ್ಸಲ ಸಿಕ್ಕಿದ್ಮೇಲೆ ಮನೇಲಿ ಕೂಡ ಒಂದು ಸ್ವಲ್ಪ ತಂದೆ ತಾಯಿಗೆ ಅರ್ಥ ಆಯಿತು. ಸೊ ಈ ಥರ ಖುಷಿನೂ ಆಯಿತು. ಹೌದು. ಸೊ ಅದರಿಂದ ನಾನು ಆವಾಗಿಂದ ಇನ್ನೊಂದು ಸ್ವಲ್ಪ ಆಕ್ಸಲರೇಷನ್ ಮಾಡಿಕೊಂಡು ಗೇಮ್ನ ಹಾಗೆ ಪ್ರಾಕ್ಟೀಸಲ್ಲಿದ್ದು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದಮೇಲೆ ಇವಾಗ ಬಂದಿರೋ ಸ್ಟೇಜಲ್ಲಿ ಎಲ್ಲರಿಗೂ ಹೆಸರಂತೂ ಗೊತ್ತು, ಅಂದರೆ ಗೇಮ್ ಕೂಡ ಗೊತ್ತು. ಆಮೇಲೆ ಎಲ್ಲರಿಗೂ ಅರ್ಥ ಆಗಿದೆ ಆಡ್ಬೋದು ಅಂತ. ಸೊ ಆ ರೀತಿ ಅನುಭವ ಚೇಂಜ್ ಆಗಿದೆ ಓವರ್ ದ ಇಯರ್ಸ್ ಚೇಂಜ್ ಆಗಿದೆ. ಈಗ ನ್ಯಾಷನಲ್ ಇವೆಂಟ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವಾಗ, ಈಗ ನೀವು ಬೇರೆ ಬೇರೆ ಸ್ಟೇಟಿಂದ ಪಾರ್ಟಿಸಿಪೆಂಟ್ಸನ್ನು ನೋಡಿರ್ತೀರಿ. ಈಗ ನಾನು ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಾಗಿ ಕೇಳುವಂಥದ್ದು, ಕಂಪೇರ್ಡ್ ಟು ಕರ್ನಾಟಕ, ಬೇರೆ ಸ್ಟೇಟ್ನವರ ಪರ್ಫಾರ್ಮೆನ್ಸ್ ಅಥವಾ ಅವರ ಹೆಂಗಿರ್ತಾರೆ? ಸೊ ನಾನು ಹೇಳಬೇಕಂತ ಮನಸ್ಸಿಗೆ ಮೊದಲೇ ಆ್ಯಕ್ಚುಲಿ 2 ಹೆಸರು ಬರುತ್ತೆ. ಒಂದು ತಮಿಳ್ನಾಡು ಬಾಸ್ಕೆಟ್ಬಾಲ್, ಓಕೆ, ಇನ್ನೊಂದು ಬಂದು ಪಂಜಾಬ್ ಬಾಸ್ಕೆಟ್ಬಾಲ್. ಓಕೆ. ಸೊ ಈ 2 ಸ್ಟೇಟಲ್ಲಿ ಬಾಸ್ಕೆಟ್ಬಾಲ್ ಡೆವಲಪ್ ಆಗಿದೆ, ಆದರೆ 2 ಡಿಫ್ರೆಂಟ್ ರೂಟ್ಸಲ್ಲಿ. ಏನದು? ತಮಿಳ್ನಾಡು ಬಾಸ್ಕೆಟ್ಬಾಲಲ್ಲಿ ಅವ್ರ ಆರ್ಗನೈಸೇಷನ್ ತುಂಬ ಚೆನ್ನಾಗಿದೆ, ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ, ಪ್ಲೇಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿದೆ. ಆದರೆ ಪಂಜಾಬ್ ಬಾಸ್ಕೆಟ್ಬಾಲ್ಗೆ ಅವ್ರಿಗೆ ಟ್ಯಾಲೆಂಟ್ ಐಡೆಂಟಿಫಿಕೇಷನಲ್ಲಿ ತುಂಬ ಅಹೆಡ್ ಆಗಿದ್ದಾರೆ. ಸೊ ಅವರಿಗೆ ಗೊತ್ತಾಗುತ್ತೆ ಅರ್ಲಿ ಏಜಲ್ಲೇ ಒಂದು ಪ್ಲೇಯರ್ನ ನೋಡಿ, ಆ ಬಾಡಿ ಸ್ಟ್ರಕ್ಚರ್, ಮೂವ್ಮೆಂಟ್ಸ್ ನೋಡಿ ಅವ್ರು ಅದನ್ನ ಐಡೆಂಟಿಫೈ ಮಾಡೋದು ಗೊತ್ತು ಅವರಿಗೆ. ಸೊ ಆ ಥರ ಐಡೆಂಟಿಫೈ ಮಾಡಿದ್ರೆ ಅವರಿಗೆ ಆ ರೂಟ್ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಪ್ಲೇಯರ್ ಡೆವಲಪ್ಮೆಂಟಿಗೆ. ಖಂಡಿತ. ಆದರೆ ತಮಿಳ್ನಾಡು ಬಾಸ್ಕೆಟ್ಬಾಲಲ್ಲಿ ಡಿಫ್ರೆಂಟ್ ಆಗಿದೆ. ನೀವು ಇವಾಗ ಪ್ಲೇಯರ್ ಅವರು ಇಂಟ್ರೆಸ್ಟಲ್ಲಿ ಬಂದು ಆಡಿದರೆ ಅವ್ರದ್ದು ಫೆಸಿಲಿಟೀಸ್, ಆಮೇಲೆ ಅವ್ರದ್ದು ಲೈಫ್ ಈಸಿ ಹೆಂಗೆ ಮಾಡಬೇಕು ಅಂತ ಆ ಥರ ರೂಟ್ ಅವ್ರಿಗೆ ಗೊತ್ತು. ಸೊ ಅಲ್ಲಿ ನೀವು ಪ್ಲೇಯರ್ ಆಗಿದ್ದರೆ ನಿಮಗೆ ಫೆಸಿಲಿಟೀಸ್ ತುಂಬ ಇದೆ, ಆಮೇಲೆ ಆಡೋಕ್ಕೆ ಅಷ್ಟು ತೊಂದರೆ ಇಲ್ಲ, ಆರಾಮಾಗಿ ಆಡ್ಕೊಂಡು ಹೋಗ್ಬೋದು. ಓಕೆ ಓಕೆ ಎಸ್. ನೀವು ಹೇಳಿದಾಗೆ ಪಂಜಾಬ್ನವರು ಆ ಸಣ್ಣ ವಯಸ್ಸಿನಲ್ಲೇ ಆ ಮಕ್ಕಳ ಟ್ಯಾಲೆಂಟನ್ನು, ಅವರ ಬಾಡಿ ಸ್ಟ್ರಕ್ಚರನ್ನೆಲ್ಲ ನೋಡಿ ಏನು ಗುರುತಿಸ್ತಾರೆ. ಬಹುಶಃ ಅದೊಂದು ಒಬ್ಬ ವ್ಯಕ್ತಿಯನ್ನು ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ ಸ್ಟಾರ್ ಆಗಿ ಏನು ನಾವು ಆತನನ್ನು ತಯಾರು ಮಾಡಲಿಕ್ಕೆ ಬಹುಶಃ ಅದೊಂದು ಒಳ್ಳೆಯ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಅಲ್ವಾ? ಹೌದು, ಅದು ಒಳ್ಳೆ ಕಾನ್ಸೆಪ್ಟ್. ಆಮೇಲೆ ಎರಡು ಸೈಡ್, ಆ ಕಾಯಿನ್ 2 ಸೈಡ್ ಬೇಕು. ಒಂದು ಅದು ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು, ಆಮೇಲೆ ಅದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನ ಹೆಂಗೆ ಡೆವಲಪ್ ಮಾಡ್ಬೇಕಂತ ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ನನ್ನ ಅಭಿಪ್ರಾಯದಲ್ಲಿ. ಖಂಡಿತ ಖಂಡಿತ. ಅವನನ್ನು ಡೆವಲಪ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಕೊಡುವಂಥ ಫೆಸಿಲಿಟಿಗಳು, ಅವ್ರಿಗೆ ಕೊಡುವಂಥ ಪ್ರಮೋಷನ್ಗಳು, ಮತ್ತು ಎಸ್ ಎಂಟೈರ್ ಅವರನ್ನು ಆ ಒಂದು ಜರ್ನಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಅದು ಬಹುಶಃ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಒಬ್ಬ ಕ್ರೀಡಾಪಟುವನ್ನು ಯಾವ ರೀತಿಯಾಗಿ
ತರಬೇತಿಗೊಳಿಸಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು, ಯಾವ ರೀತಿ ಪ್ರೋತ್ಸಾಹ ಬೇಕು ಅನ್ನೋ ವಿಚಾರ ಬಗ್ಗೆ ಅನೇಕ ಮಾಹಿತಿಗಳನ್ನು ರಜತ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡರು. ರಜತ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರು. ಎಸ್, ಮೆಕ್ಯಾನಿಕಲ್ ಏನು ಓದ್ತಾ ಇದ್ದಂಗೆ ಈ ಸ್ಪೋರ್ಟ್ಸ್ ಜರ್ನಿ ಅದು ಹೆಂಗೆ ಮುಂದುವರಿಯಿತು ಅಂತ ಒಂದು ಸಣ್ಣ ಕುತೂಹಲ. ಸೊ ನಾನು ಎಸೆನ್ಷಿಯಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡಿದ್ದು ಯಾಕಂದರೆ ಎಲ್ಲರೂ ಹೇಳಿದ್ರು ಅದು ಫಸ್ಟ್ ಈಸಿಯೆಸ್ಟ್ ಸ್ಟ್ರೀಮ್ ಅಂತ. ಓಕೆ ಓಕೆ. ಆಮೇಲೆ ನಂದು ಸ್ಕೂಲ್ ಗ್ರೇಡ್ಸ್ ನೋಡಿ ನಮ್ಮ ಪೇರೆಂಟ್ಸ್ ಕನ್ವಿನ್ಸ್ ಆಗಿದ್ರು ನಾನು ಇಂಜಿನಿಯರಿಂಗೇ ಮಾಡಬೇಕು, ಬೇರೆ ಏನು ಬೇಡ ಅಂತ. ಆಲ್ಸೋ ಆವಾಗಿನ ಕಾಲದಲ್ಲಿ ನಂದು ಸ್ಪೋರ್ಟ್ಸ್ ಕೂಡ ಅಷ್ಟು ಮೆಚುರಿಟಿಗೆ ಇರಲಿಲ್ಲ, ಸೊ ಅವರು ಕೂಡ ಶ್ಯೂರ್ ಇರಲಿಲ್ಲ. ಸೊ ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಚಾಯ್ಸ್ ಇತ್ತು. ಸೊ ಅದರಲ್ಲಿ ಯಾವುದು ಅಂದರೆ ಮೆಕ್ಯಾನಿಕಲ್ ಈಸಿಯೆಸ್ಟ್ ಅಂತ ಹೇಳಿದರು ನನ್ನ ಫ್ರೆಂಡ್ಸ್ ಪಿಯರ್ಸ್ ಎಲ್ಲ. ಸೊ ನಾನು ಚೂಸ್ ಮಾಡಿದೆ. ಸೊ ಅವಾಗ ನಾನು ಕಾಲೇಜ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಕಾಲೇಜಲ್ಲಿ ಕೂಡ ಫೆಸಿಲಿಟಿ ಇತ್ತು ಬಾಸ್ಕೆಟ್ಬಾಲ್ ಆಡೋಕ್ಕೆ. ಸೊ ನಮ್ಮ ಟೀಮ್ ಕೂಡ ಇತ್ತು. ಸೊ ಅದರಿಂದ ನಾನು ಪರ್ಸ್ಯೂ ಮಾಡಿದೆ ಸ್ಪೋರ್ಟ್ನ. ಓಕೆ ಓಕೆ. ಈಗ ನೀವು ನಿಮ್ಮ ಕಾಲೇಜ್ ಮುಗಿಸಿದ ನಂತರ ಎಲ್ಲಾದರೂ ಜಾಬ್ಗೆ ಸೇರಿದ್ರಾ, ಹೆಂಗೆ ಏನು? ಹೌದು, ನಾನು ಕಾಲೇಜ್ ಮುಗಿಸಿದ ನಂತರ ಫಸ್ಟ್ 15 months ಒಂದು ಆರ್ಗನೈಸೇಷನ್ ಬೆಂಗಳೂರಲ್ಲೇ ವರ್ಕ್ ಮಾಡಿದೆ, ಓಪನ್ ಸ್ಕೈ ಲ್ಯಾಬ್ಸ್ ಅಂತ. ಸೊ ಅದನ್ನು 15 months ಮಾಡಿದ್ಮೇಲೆ ಅಬೌಟ್ 6 months ಆ ಜಾಬ್ ಕ್ವಿಟ್ ಮಾಡಿದ್ಮೇಲೆ 6 months ನಾನು ಬರೀ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡಿದ್ದು, ನಾಟ್ ಜಸ್ಟ್ ಹೋನ್ ಇನ್ ಟು ಮೈ ಸ್ಕಿಲ್ಸ್. ಅದಾದಮೇಲೆ ನಾನು ಇನ್ನೊಂದು ಆರ್ಗನೈಸೇಷನ್ ಜಾಯ್ನ್ ಮಾಡಿದೆ, ಲಕ್ಷನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಂತ. ನ್ಯಾಷನಲ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್, ಲಕ್ಷನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಂತ. ಅಕಾಡೆಮಿ ಆಫ್ ಸ್ಪೋರ್ಟ್ಸ್. ಸೊ ಅದು ಇಟ್ಸ್ ಒನ್ ಸ್ಟಾಪ್ ಶಾಪ್ ಫಾರ್ 13 different ಇಂಡೋರ್ ಸ್ಪೋರ್ಟ್ಸ್. ಸೊ ಅದರಲ್ಲಿ ನಾನು ಆಪರೇಷನ್ಸ್ / ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ರೋಲ್ ನಿಭಾಯಿಸ್ತಾ ಇದ್ದೆ. ಸೊ ಅದರಿಂದ ನಾನು ಸ್ಪೋರ್ಟ್ಸಲ್ಲಿ ಅದು ಯಾವ್ದು ಇಂಟ್ರೆಸ್ಟ್ ಆಡೋದ್ರಲ್ಲಿತ್ತೋ ಇದರಲ್ಲಿ ನನಗೆ ಮೋರ್ ಫ್ರಮ್ ಅನ್ ಇಂಜಿನಿಯರಿಂಗ್ ಸ್ಟ್ಯಾಂಡ್ ಪಾಯಿಂಟ್, ಆಮೇಲೆ ಮೋರ್ ಫ್ರಮ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್, ಅದರಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಅದರಿಂದ ನನಗೆ ಆ ಕೆಲಸ ತುಂಬ ಇಷ್ಟ ಆಗಿತ್ತು. ಏನು ಅದರ ನಾಲೆಜನ್ನು ನೀವು ಶೇರ್ ಮಾಡ್ಕೊಳ್ಬೋದು ನಮ್ಮ ಜೊತೆಗೆ? ಸೊ ಅದರಲ್ಲಿ ನನಗೆ ಬೇಸಿಕ್ಲಿ ಸ್ಪೋರ್ಟ್ಸ್, ಇವಾಗ ಬೇರೆ ಬೇರೆ ಸ್ಪೋರ್ಟ್ಸ್ ಇದ್ದರೆ ಇವಾಗ ಆ ಸ್ಪೋರ್ಟ್ಸಲ್ಲಿ ಏನೇನು ಡಿಮಾಂಡ್ಸ್ ಇದೆ, ಫ್ರಮ್ ಅ ಫ್ಲೋರಿಂಗ್ ಸ್ಟ್ಯಾಂಡ್ ಪಾಯಿಂಟ್, ಇಲ್ಲ ಫ್ರಮ್ ಅ ಲೈಟಿಂಗ್ ಸ್ಟ್ಯಾಂಡ್ ಪಾಯಿಂಟ್, ಇಲ್ಲ ಫ್ರಮ್ ಅನ್ ಎಕ್ವಿಪ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್. ಸೊ ಆ ಥರ ಆ್ಯಂಗಲಿಂದ ಏನೇನು ಬೇಕಾಗುತ್ತೆ, ಬರೀ ಬಾಸ್ಕೆಟ್ಬಾಲಿಗೆ ಅಂತ ಅಲ್ಲ, ಮಲ್ಟಿಪಲ್ ಸ್ಪೋರ್ಟ್ಸ್ ಇತ್ತು. ಹೌದು, ಸೊ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಒಂದು ಸ್ವಲ್ಪ ಲರ್ನ್ ಮಾಡೋಕ್ಕೆ ಆಪರ್ಚುನಿಟಿ. ಸಾಮಾನ್ಯವಾಗಿ ಎಲ್ಲ ಸ್ಪೋರ್ಟ್ಸ್ಗಳಿಗೆ ಆಚೆ ಕಡೆ ಎಕ್ಸ್ಪೋಜರ್ ಆಗಲಿಕ್ಕೆ ಸಿಗೋದಿಲ್ಲ ಅವಕಾಶ. ಹೌದು, ಅದರಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ಟೈಮಿಂಗ್, ಆಮೇಲೆ ಒಂದು ಸ್ವಲ್ಪ ಲಕ್ ಇತ್ತು. ಯಾಕಂದರೆ ನಂದು ಆವಾಗಿಂದು ಸ್ಕೂಲ್ ಕೋಚ್ ಯಾರಿದ್ರು, ಸೊ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಕಂಪನಿಗೆ. ಸೊ ಅವಾಗ ಸೊ ಆ ರೀತಿಯಿಂದ ನನಗೆ ಆ ಚಾನ್ಸ್ ಸಿಕ್ತು. ಆಮೇಲೆ ಅಲ್ಲಿ ನಾನು 2.5 years ವರ್ಕ್ ಮಾಡಿದೆ, ಪ್ರಾಕ್ಟೀಸ್ ಸೈಡಲ್ಲಿ ಕಂಟಿನ್ಯೂ ಮಾಡಿಕೊಂಡು. ಓಕೆ ಓಕೆ ಓಕೆ. ಅನಂತರ ಮತ್ತೆ ಯಥಾ ಪ್ರಕಾರ ಇದು ಕ್ರೀಡೆ ಫುಲ್ ಡೆಡಿಕೇಶನ್. ಎಸ್, ನಾನು ನೀವು ರೆಡ್ ಬುಲ್ ಆಮೇಲೆ 3BL ಎಲ್ಲ ಆಟ ಆಡಿದ್ದನ್ನು ಮೆನ್ಷನ್ ಮಾಡಿದೆ. ಎಸ್, 3BL ಇದು ನೀವೇನಾದರೂ ಎಕ್ಸ್ಪೀರಿಯನ್ಸ್ ಅಥವಾ ಅದರ ವಿಚಾರವನ್ನು ಹಂಚಿಕೊಳ್ಳೋದಿದ್ದರೆ? ಸೊ ಇವಾಗ ಕ್ರಿಕೆಟಲ್ಲಿ IPL ಹೆಂಗೆ ಸ್ಟಾರ್ಟ್ ಮಾಡಿದ್ರು, 3BL ಕೂಡ ಹಾಗೆ ಒಂದು ಪ್ರೊಫೆಷನಲ್ ಲೀಗ್ ನಮ್ದು ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ. ಸೊ ಅಲ್ಲಿ ಕೂಡ ಅವ್ರಿಗೆ ಮಲ್ಟಿಪಲ್ ಸಿಟಿ ಫ್ರಾಂಚೈಸಸ್ ಇದೆ. ಸೊ ಅದರಲ್ಲಿ ಕೂಡ ಅವ್ರ ಪ್ಲೇಯರ್ ಟ್ರೈಔಟ್ಸ್ ಇರುತ್ತೆ. ನಾವು ಅದರಲ್ಲಿ ಹೋಗಿ ಟ್ರೈಔಟ್ ಮಾಡಿದ್ಮೇಲೆ ಕ್ಯಾಲಿಬರ್ ಬೇಸ್ಡ್ ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಮಲ್ಟಿಪಲ್ ಫ್ರಾಂಚೈಸಿಗೆ ಹ್ಯಾಂಡ್ ಔಟ್ ಮಾಡ್ತಾರೆ ಪ್ಲೇಯರ್ಸ್ನ. ಸೊ ಅದು ಸ್ಟಾರ್ಟ್ ಆಗಿದ್ದು 2 seasons ಪ್ರಯರ್. ಆಮೇಲೆ ಇದು ಸ್ಪೆಷಾಲಿಟಿ ಏನಂದ್ರೆ ಇದು ನಮ್ಮ ನಾರ್ಮಲ್ ಬಾಸ್ಕೆಟ್ಬಾಲ್ ಫಾರ್ಮ್ಯಾಟ್ ಅಲ್ಲ, ಇದು ಶಾರ್ಟರ್ ಫಾರ್ಮ್ಯಾಟ್. ಇವಾಗ T20 ಹೆಂಗೋ ಆ ಥರ ಇವಾಗ 3x3 ಅಂತ ಇದೆ, ಒಲಿಂಪಿಕ್ ರೆಕಗ್ನೈಸ್ ಫಾರ್ಮ್ಯಾಟ್. ಸೊ ಆ ಫಾರ್ಮ್ಯಾಟ್ ಅಲ್ಲಿ ಈ ಲೀಗ್ ನಡೆಸ್ತಾರೆ. ಸೊ ಅದರಲ್ಲಿ ನಾನು 2 season ಆಡಿದ್ದೀನಿ. ನಮ್ಮ 3ನೇ season ಕೂಡ ಇವಾಗ ಸ್ಟಾರ್ಟ್ ಆಗುತ್ತೆ ಮಾರ್ಚಲ್ಲಿ ಬರೋ ವರ್ಷದಲ್ಲಿ. ಓಕೆ ಓಕೆ. ನಿಮ್ಮ ರೆಗ್ಯುಲರ್ ಇದಕ್ಕೂ ಇದಕ್ಕೂ ಏನು ನಿಮಗೆ ಅದರಲ್ಲಿ ಏನಾದರೂ ಎಲ್ಲಾದರೂ ಡಿಫ್ರೆನ್ಷಿಯೇಟ್ ನೀವು ಯಾವ ರೀತಿ ಅದನ್ನು ಮಾಡೋಕ್ಕಾಗುತ್ತೆ, ಅಥವಾ ಇಸ್ ಇಟ್ ಎ ಚಾಲೆಂಜ್ ಒನ್? ಇವಾಗ ಡಿಮಾಂಡ್ಸ್ ಆಫ್ ದ ಸ್ಪೋರ್ಟ್ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 2 different sports, ಅಪಾರ್ಟ್ ಫ್ರಮ್ ದ ಫ್ಯಾಕ್ಟ್ ದಟ್ ಒಂದು ಬಾಲ್ ಇದೆ, ಒಂದು ಹೂಪ್ ಇದೆ. ಅದು ಬಿಟ್ಟು ಬೇರೆ ಎಲ್ಲ ಡಿಮಾಂಡ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಫಾರ್ಮ್ಯಾಟ್ ಬಂದು ಬರೀ 10 minutes 3-on-3. ಸೊ ಒಂದು ಸ್ಪ್ರಿಂಟ್ ಥರ, ಅದ್ರಲ್ಲಿ ಬ್ರೇಕ್ಸ್ ಇಲ್ಲ, ಏನೂ ಇಲ್ಲ. ಸೊ ಐ ಮೀನ್ ನನ್ನ ಪ್ರಕಾರ ಈ ಫಾರ್ಮ್ಯಾಟ್ನ ಇಫ್ ವಿ ಕ್ಯಾನ್ ಎಜುಕೇಟ್ ಮೋರ್ ಪೀಪಲ್, ಜಾಸ್ತಿ ಜನ ನೋಡಿದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಫನ್ ಆಗಿದೆ. ಆಮೇಲೆ ತುಂಬ ಇಂಟ್ರಿಗಿಂಗ್ ಎಕ್ಸ್ಪೀರಿಯನ್ಸ್. ಒಂದ್ಸಲ ನೋಡಿದರೆ ಆಮೇಲೆ ಒಂದು ಸ್ವಲ್ಪ ಅರ್ಥ ಆದರೆ ಯು ವಿಲ್ ವಾಂಟ್ ಟು ಸಿ ಇಟ್ ಮೋರ್ ಆ್ಯಂಡ್ ಮೋರ್. ಓಕೆ ಓಕೆ. ಬಹುಶಃ ಬಾಸ್ಕೆಟ್ಬಾಲನ್ನು ತುಂಬ ತಳಮಟ್ಟದಿಂದಲೇ ಜನಪ್ರಿಯತೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಇದಾಗಬಹುದು. ಹೌದು, ಇದನ್ನು ತುಂಬ ಮತ್ತಷ್ಟು ಪ್ರಮೋಟ್ ಮಾಡಿದರೆ. ಹೌದು. ಎಸ್ ಎಸ್. ಈಗ ರಜತ್ ಅವರೇ, ಎಸ್, ವಿದ್ಯಾರ್ಥಿಗಳಲ್ಲಿ ಅಥವಾ ಯುವ ಜನರಲ್ಲಿ ಕ್ರಿಕೆಟ್ ಹೊರತುಪಡಿಸಿದ ಸ್ಪೋರ್ಟ್ಸನ್ನು ಪ್ರಮೋಟ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ಮ ಒಂದು ಕನಸು ಅಥವಾ ನಿಮ್ಮಲ್ಲಿರುವಂಥ ಐಡಿಯಾಸ್, ವಿಚಾರಧಾರೆಗಳು?
ಸೊ ನನ್ನ ಪ್ರಕಾರ ಇವಾಗ ಬೇರೆ ಸ್ಪೋರ್ಟ್ಸ್ ಕೂಡ ಕ್ರಿಕೆಟ್ ಎಕ್ಸ್ಪೋಜರ್ ರೀಚ್ ಆಗಬೇಕಂದ್ರೆ ಒಂದು ಸ್ವಲ್ಪ ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಯಾಕಂದರೆ ಇವಾಗ ಕ್ರಿಕೆಟಲ್ಲಿ ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಮ್ಯಾಕ್ಸಿಮಮ್ ಇದೆ. ಸೊ ಅದು ಆಲ್ಸೋ ಬಿಕಾಸ್ ಜಾಸ್ತಿ ಜನ ಆಡ್ತಾರೆ, ಆದರೆ ಎಲ್ಲನ ಒಂದು ಸ್ವಲ್ಪ ಸ್ಟಾರ್ಟ್ ಬೇಕು. ಸೊ ಸ್ವಲ್ಪ ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಬಂದರೆ ಸೊ ಅದರಿಂದ ಸ್ವಲ್ಪ ಕ್ಯಾಶ್ ಇನ್ಫ್ಲೋ ಕೂಡ ಜಾಸ್ತಿ ಆಗುತ್ತೆ. ಸೊ ಪ್ಲೇಯರ್ಸಿಗೆ ಹೆಲ್ಪ್ ಆಗುತ್ತೆ. ಪ್ಲೇಯರ್ಸ್ ಹೆಲ್ಪ್ ಆದರೆ ಬೆಟರ್ ಪ್ಲೇಯರ್ಸ್ ಬರ್ತಾರೆ. ಬೆಟರ್ ಪ್ಲೇಯರ್ಸ್ ಬಂದ ತಕ್ಷಣ ಸ್ಪೋರ್ಟ್ ಬೆಟರ್ ಆಗುತ್ತೆ. ಎಸ್ ಈಗ ನಾವು ಒಲಿಂಪಿಕ್ ಅಂತ ಸ್ಪೋರ್ಟ್ಸ್ ಎಲ್ಲ ನೋಡುವಾಗ ನಮ್ಮ ಪಾರ್ಟಿಸಿಪೇಷನ್ ಇಷ್ಟು ದೊಡ್ಡ ದೇಶವಾಗಿಯೂ ತುಂಬ ಏನು ಮೆಡಲ್ನ ವಿಚಾರಕ್ಕೆ ಬರುವಾಗ ತುಂಬ ಕಡಿಮೆ ಇರುತ್ತೆ. ಮತ್ತು ಕೆಲವೊಂದು ಸ್ಪೋರ್ಟ್ಸಲ್ಲಿ ನಮ್ಮ ಎಂಟ್ರಿನೇ ಇರೋದಿಲ್ಲ. ಎಸ್ ಯಾವ ರೀತಿ ನಾವು ಅದನ್ನೆಲ್ಲ ಇನ್ ಫ್ಯೂಚರಲ್ಲಿ ಮೇಕಪ್ ಮಾಡಿಕೊಳ್ಬೋದು ಅಂತ? ಇವಾಗ ಒಂದು ಪ್ರೈವೇಟೈಸೇಷನ್ ಆಫ್ ಸ್ಪೋರ್ಟ್ ಅದು ಒಂದು ಸ್ವಲ್ಪ ಆದರೆ ಹೆಲ್ಪ್ ಆಗುತ್ತೆ. ಆಮೇಲೆ ಎಜುಕೇಷನ್ ಆಫ್ ಸ್ಪೋರ್ಟ್, ಇವಾಗ ಗ್ರಾಸ್ ರೂಟಲ್ಲಿ ಸ್ಕೂಲ್ಸಲ್ಲಿ ಹೆಂಗೆ ಅವ್ರ ಲೆವೆಲಲ್ಲಿ ಎಷ್ಟು ಫೆಸಿಲಿಟಿ ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅದನ್ನ ದೇ ಶುಡ್ ಡೂ ಇಟ್ ಅಟ್ ದ ಬೆಸ್ಟ್ ಆಫ್ ದರ್ ಕೇಪಬಿಲಿಟಿ. ಅದನ್ನ ಬರೇ ಒಬ್ರು ಜನರಲ್ ಯಾರನ್ನ ಒಬ್ರು ಪೀಡಿನ ಇಟ್ಟು ಈ ಥರ ಮಾಡ್ಬೇಕು ಆ ಥರ ಮಾಡಿ ಅದು ಅಷ್ಟು ಹೆಲ್ಪ್ ಆಗಲ್ಲ. ಇನ್ನೊಂದು ಸ್ವಲ್ಪ ಯಾರನ್ನ ಕಲ್ತಿರೋರು ಎಕ್ಸ್ಪೀರಿಯನ್ಸ್ಡ್ ಆ ಥರ ನಾವು ಟೀಚರ್ಸ್ಗೆ ಬೇರೆ ಸಬ್ಜೆಕ್ಟ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಆ ಥರ ಇವ್ರನ್ನ ಕೂಡ ಒಂದು ಸ್ವಲ್ಪ ಎಕ್ಸ್ಪರ್ಟೀಸ್ ಆ್ಯಂಗಲಿಂದ ಒಂದು ಸ್ವಲ್ಪ ಕರ್ಕೊಂಡು ಬಂದರೆ ಆ ಗ್ರಾಸ್ ರೂಟಿಂದ ಸ್ವಲ್ಪ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗಿಂದ ಪೊಟೆನ್ಷಿಯಲ್ ಇರೋ ಸ್ಟೂಡೆಂಟ್ಸಲ್ಲಿ ಅವ್ರು ಇರೋ ಅಥ್ಲೀಟ್ಸಲ್ಲಿ ಅದು ಇನ್ನೊಂದು ಸ್ವಲ್ಪ ಕಾಣಿಸ್ಕೊಡುತ್ತೆ. ಅದು ಕಾಣಿಸ್ಕೊಂಡ್ಮೇಲೆ ಅದರಿಂದ ನಾವು ರೀರೂಟ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ಕಳೆದ್ಮೇಲೆ. ಎಸ್ ಒಳ್ಳೆ ವಿಚಾರ. ಎಸ್ ರಜತ್ ಅವರೇ, ನಿಮಗೆ ನಿಮ್ಮ ಒಂದಷ್ಟು ಕನಸುಗಳು ಇದೇ ಬಾಸ್ಕೆಟ್ಬಾಲ್ನಲ್ಲಿ? ಕನಸುಗಳು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದ ಬಾಸ್ಕೆಟ್ಬಾಲ್ ಯಾಕಂದರೆ ಪ್ಯಾಷನ್ ಆಫ್ ದ ಸ್ಪೋರ್ಟಿಂದ. ಸೊ ನಾನು ಆಡೋದಂತೂ ಅದನ್ನ ಬಿಡೋದಿಲ್ಲ. ಸೊ ನನ್ನ ಗೋಲ್ಸ್ ಏನಂದರೆ ಇವಾಗ ಆಡ್ತಿದ್ದೀನಿ ಕರ್ನಾಟಕಕ್ಕೆ, ನನಗೆ ಪರ್ಸ್ಯೂ ಮಾಡಿ ಒಂದ್ಸಲ ಕಂಟ್ರಿಗೂ ಆಡ್ಬೇಕಂತ ಮನಸ್ಸಲ್ಲಿ. ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಆದಷ್ಟು ಖಂಡಿತ ನಿಮಗೆ ಯಶಸ್ಸು ಕೂಡ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ರಜತ್ ಅವರೇ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡೋ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೊನೆಯದಾಗಿ ಕೇಳಲಿಕ್ಕೆ ಬಯಸುವಂಥದ್ದು, ನಿಮ್ಮ ಈ ಒಂದು ಬಾಸ್ಕೆಟ್ಬಾಲ್ ಜರ್ನಿಯಲ್ಲಿ ನಿಮ್ಮ ಜೊತೆಗಾರ ನಿಂತವರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು ಈ ಒಂದು ವೇದಿಕೆ ಮೂಲಕ? ನಾನು ಥ್ಯಾಂಕ್ಸ್ ಹೇಳೋದ್ರೆ ಮೊದಲು ನನ್ನ ಪೇರೆಂಟ್ಸಿಗೆ, ಅವ್ರ ಪ್ರೋತ್ಸಾಹನೆ ಮತ್ತು ಸಪೋರ್ಟಿಂದ ನಥಿಂಗ್ ವುಡ್ ಬಿ ಪಾಸಿಬಲ್. ಆಮೇಲೆ ನಂದು ವೇರಿಯಸ್ ಕ್ಲಬ್ಸ್ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ನನ್ನ ಕೋಚಸ್, ಸ್ಕೂಲ್ ಕೋಚ್, ಕಾಲೇಜ್ ಕೋಚ್, ಅವರಿಗೆಲ್ಲ ನಾನು ತುಂಬ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಆಮೇಲೆ ನನ್ನ ಟೀಮ್ಮೇಟ್ಸಿಗೆ ಕೂಡ, ಎಸ್ಪೆಷಲಿ ನಾನು ಕ್ಲಬ್ ಶಿಫ್ಟ್ ಮಾಡಿ ಆದಮೇಲೆ ಮಂಗಳೂರು ನಾನಿವಾಗ MBCಗೆ ಆಡ್ತಾ ಇದ್ದೀನಿ, ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ಗೆ. ಸೊ ಅದು ಜಾಯ್ನ್ ಆದಮೇಲಿಂದ ನನ್ನ ಟೀಮ್ಮೇಟ್ ಶಶಾಂಕ್, ಆಮೇಲೆ ಅವ್ರ ಕೋಚ್ ಆದಿತ್ಯ ಸರ್, ಅವರೆಲ್ಲ ನನಗೆ ಡಿಫ್ರೆಂಟ್ ಆಪರ್ಚುನಿಟೀಸ್ ಮತ್ತು ಗೇಮ್ನ ಡಿಫ್ರೆಂಟಾಗಿ ನೋಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಆಲ್ ದ ಚಾನ್ಸ್ ಫಾರ್ ಎವ್ರಿಬಡಿ ಹ್ಯಾಸ್ ಗಿವನ್ ಮೀ. ಎಸ್ ಥ್ಯಾಂಕ್ ಯು ರಜತ್ ಅವರೇ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದ್ದಕ್ಕೆ ನಾನು ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ಪೋರ್ಟ್ಸ್ ಸ್ಟಾರ್ ಇವತ್ತಿನ ನಮ್ಮ ಮುಖ್ಯ ಅತಿಥಿ ರಜತ್ KR ಅವರು ಬಾಸ್ಕೆಟ್ಬಾಲ್ ತನ್ನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಎಸ್, ನಾನು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.